ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 15ನೇ ಅಧ್ಯಾಯ ಶ್ಲೋಕ 43. ತಸ್ಯ ಅರವಿಂದ ನಯನಸ್ಯ ಪದಾರವಿಂದ ಚಿಂಜಲ್ ಕಮೇಶ್ರ ತುಳಸಿ ಮಕರಂದ ವಾಯು ಅಂತರ್ಗತ ಸ್ವ ವಿವರೇಣ ಚಕಾರ ತೇಷಾಂ ಸಂಕ್ಷೋಭಾಕ್ಷರಜುಷಾಂ ವಿಚಿತ್ತತನ್ವೋ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾಲ್ ಕಿ ಜೈ. ದೇವೋತ್ತಮ ಪುರುಷನ ಕಮಲಗಳಂತಿರುವ ಪಾದಗಳ ಬೆರಳುಗಳಿಂದ ತುಳಸಿ ದಳಗಳ ಪರಿಮಳವನ್ನು ಹೊತ್ತುಕೊಂಡ ಗಾಳಿಯು ಆ ಮುನಿಗಳ ಮೂಗಿನ ಹೊಳ್ಳೆಗಳನ್ನು ಪ್ರವೇಶಿಸಿದಾಗ ಅವರು ನಿರಾಕಾರ ಬ್ರಹ್ಮಜ್ಞಾನಕ್ಕೆ ಆಸಕ್ತರಾಗಿದ್ದರು. ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಒಂದು ಮಾರ್ಪಾಡನ್ನು ಅನುಭವಿಸಿದರು. ಹೀಗೆ ಹೇಗೆ ಅಂದ್ರೆ, ಭಗವಂತನನ್ನು ನೋಡುವಂಥದ್ದು, ಭಗವಂತನ ಬಗ್ಗೆ ಕೇಳುವಂಥದ್ದು, ಭಗವಂತನಿಗೆ ಹಾಕಿದ ಹೂವನ್ನು ಸ್ಮೆಲ್ ಮಾಡುವಂಥದ್ದು, ಭಗವಂತನ ಪ್ರಸಾದವನ್ನು ತಿನ್ನುವಂಥದ್ದು, ಮತ್ತೆ ಭಗವಂತನ ಶುದ್ಧ ಭಕ್ತರ ಸ್ಪರ್ಶ ಮಾಡುವಂಥದ್ದು. ಇದು 5 ತುಂಬಾ ಪವರ್ಫುಲ್. ಈಗ ಸಪೋಸ್ ಒಬ್ಬ ಮಾಯವಾದಿ, ಎಕ್ಸಾಂಪಲ್ ಪ್ರಕಾಶಾನಂದ ಸರಸ್ವತಿ, ಮಾಯವಾದಿ ಸನ್ಯಾಸಿ ಆಗಿದ್ದ. 10,000 ಡಿಸೈಪಲ್ಸ್ ಇದ್ರು ಅವನಿಗೆ. ಚೈತನ್ಯ ಮಹಾಪ್ರಭು ಎಂತ ಮಾಡಿದ್ರು ಅವರನ್ನು? ಜಸ್ಟ್ ಬೈ ಸೀಯಿಂಗ್, ಚೈತನ್ಯ ಮಹಾಪ್ರಭು ನೋಡಿ, ಚೈತನ್ಯ ಮಹಾಪ್ರಭು ಎಫಲ್ಜೆನ್ಸ್ ಅನ್ನು ನೋಡಿ ಇಮಿಡಿಯೇಟ್ ಆಗಿ ಅವ ಅಡ್ಡ ಬಿದ್ದ. ಈ ಬಿಕೇಮ್ ಡಿವೋಟಿ. ಅದೇ ಸಾರ್ವಭೌಮ ಭಟ್ಟಾಚಾರ್ಯ ಅವರು ಕೂಡ ಮಾಯಾವತಿಯಿಂದ ಡಿವೋಟಿ ಆದರು. ಪ್ರಸಾದಕ್ಕೆ ತುಂಬಾ ಎಕ್ಸಾಂಪಲ್ ಉಂಟು. ಈಗ ನಾನು ಕೂಡ ಡಿವೋಟಿ ಆದದ್ದು ಪ್ರಸಾದದಿಂದ. ಅಷ್ಟು ಆಸಕ್ತಿ ಇರಲಿಲ್ಲ ಭಕ್ತಿ ಬಗ್ಗೆ. ಸ್ವೀಟ್ ರೈಸ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು. ಹಾಗಾಗಿ ಇದೆಲ್ಲ ಪ್ರೊಸೆಸ್, ತುಂಬಾ ಪವರ್ಫುಲ್ ಪ್ರೊಸೆಸ್. ಹೀಗೆ ಇಲ್ಲಿ ಬರುವಂತದ್ದು ತುಳಸಿಯ ಪರಿಮಳವನ್ನು ತೆಗೊಳ್ಳುವಂಥದ್ದು ತುಂಬಾ ಪವರ್ಫುಲ್. ಯಾರು 4 ಕುಮಾರರು, ಅವರು ನಿರಾಕಾರ ಬ್ರಹ್ಮಜ್ಞಾನಕ್ಕೆ ಆಸಕ್ತರಾಗಿದ್ರು. ಆದ್ರೆ ತುಳಸಿಯನ್ನು ಆಘ್ರಾಣಿಸಿದ ಮೇಲೆ, ಅದರ ಪರಿಮಳವನ್ನು ತೆಗೊಂಡ ಮೇಲೆ ಅವರು ಟೋಟಲಿ ಚೇಂಜ್ ಆದರು. ಚೇಂಜ್ ಆಗ್ಲಿಕ್ಕೆ ಆಗ್ತದೆ. ತುಂಬಾ ಪವರ್ಫುಲ್. ಈಗ ಹೇಗಂದ್ರೆ, ನಾನು ಈಗ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಇರ್ಲಿಕ್ಕೆ 10 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಮನೆಯಲ್ಲಿ ಇದ್ದೆ. ನಾನು ಡೈಲಿ ರಾತ್ರಿ ಹೋಗುವಾಗ, ಟೆಂಪಲ್ ಇಂದ ಮನೆಗೆ ಹೋಗುವಾಗ ಭಗವಂತನಿಗೆ ಹಾಕಿದ ಹೂವನ್ನು ಕೊಂಡೋಗ್ತಾ ಇದ್ದೆ. ನಮ್ಮ ಮನೆಯ ಎಂತ ಹೇಳುವಂಥದ್ದು ಎಂಟ್ರೆನ್ಸ್ಗೆ ಆಗ್ತಾ ಇದೆ, ನನ್ನ ರೂಮಲ್ಲಿ ಆಗ್ತಾ ಇದೆ, ಈ ರೀತಿ ಎಲ್ಲ ಆಗ್ತಾ ಇದೆ. ತುಂಬಾ ಪವರ್ಫುಲ್. ಅದೇ ಒಂದು 6 ತಿಂಗಳು ಮಾಡಿದ್ದೇನೆ. ಅದು 6 ಮಂತ್ಸ್ ಮಾಡಿ ಮತ್ತೆ ಇಲ್ಲಿ ಬಂದೇನೆ ಟೆಂಪಲ್ಗೆ. ಭಗವಂತನ ಹೂ ಮಾಮೂಲಿ ಅಲ್ಲ. ಯಾರಾದ್ರೂ ಸತ್ರೆ, ಈಗ ಪರಿಷದವ್ರು ಮೊನ್ನೆ ಕೂಡ ಒಬ್ರು ಸತ್ತಿದ್ರು, ನಾನು ಹೂವನ್ನು ಹಿಡ್ಕೊಂಡು ಹೋದೆ, ಹಾಕಿದೆ. ಹೇಗೆ ಈ ಹೂ ಮಾಮೂಲಿ ಹೂ ಅಲ್ಲ, ಟ್ರಾನ್ಸ್ಡೆಂಟಲ್ ಹೂ, ದೇವರಿಗೆ ಹಾಕಿದ ಹೂ. ಜನರಿಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ. ತುಂಬಾ ಪವರ್ಫುಲ್ ಇದು. ಭಗವಂತನಷ್ಟೇ ಶಕ್ತಿ ಉಂಟು ಅದಕ್ಕೆ. ನಮ್ಗೆ ಆಗೋದು ಎಂತ ಇದು ಹೂವು ಅಂತ ಇಲ್ಲ ಸರ್.
ತುಂಬಾ ಪವರ್ಫುಲ್. ಭಗವಂತನಿಗೆ ಟಚ್ ಮಾಡಿದ ಹೂ ತುಂಬಾ ಪವರ್ಫುಲ್. ಭಗವಂತನಷ್ಟೇ ಶಕ್ತಿ ಉಂಟು ಅದಕ್ಕೆ. ನಾನು ಯಾರು ಈಗ ಪರಿಚಯದವರು ಇದಕ್ಕೆ ಹೋದ್ರೆ ಭಗವಂತನಿಗೆ ಹಾಕಿದ ಹೂವನ್ನು ಹೋಗಿ ಹಾಕುವಾಗ ಪ್ರಾರ್ಥನೆ, ಭಗವಂತ ಇವರ ಆತ್ಮಕ್ಕೆ ಸದ್ಗತಿ ಕೊಡು, ವ್ಯವಸ್ಥೆ ಮಾಡು, ಒಳ್ಳೆ ಎಂತದೇ ಮಾಡಿರ್ಲಿ ಅವರಿಗೆ ವ್ಯವಸ್ಥೆ ಮಾಡು. ಹಾಗಾಗಿ ಅವ್ರು ಎಂತದೇ ತೀರಾ ಇದು ಮಾಡಿದ್ರು ಕೂಡ ಅವರ ಕರ್ಮಾನುಸಾರ ಅವ್ರು ನರಕಕ್ಕೆ ಹೋಗುದು ಇದ್ದು ಕೂಡ ಈ ಒಂದು ಭಗವಂತನ ಹಾರವನ್ನು ಹಾಕಿದ ಕಾರಣ ಅಲ್ಲಿ ಚೇಂಜಸ್ ಆಗ್ತದೆ. ಚೇಂಜಸ್ ಅಂದ್ರೆ ಈಗ ನೋಡಿ, ಈಗ ಮಕ್ಕಳನ್ನು ಅಡ್ಮಿಷನ್ ಮಾಡುವ ಟೈಮ್, ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ಆಲ್ಮೋಸ್ಟ್ ಅಡ್ಮಿಷನ್ ಆಯ್ತು, ಲಾಸ್ಟ್ ಡೇ ಅಡ್ಮಿಷನ್ ಆಯ್ತು, ಸೀಟ್ ಎಲ್ಲ ಆಯ್ತು, ಫುಲ್ ಆಯ್ತು, 80 ಸೀಟ್ ಫುಲ್ ಆಯ್ತು. 80 ಸೀಟ್ ಫುಲ್ ಆಯ್ತು, ಹೇಳ್ತಾರೆ ಇನ್ನು ಇಲ್ಲ, ಸೀಟ್ಸ್ ಆರ್ ಫಿನಿಶ್ಡ್. ಫಸ್ಟ್ ಎಂತ ಹೇಳುವಂತದ್ದು ಮೆರಿಟ್ ಸೀಟ್ ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲ ಫುಲ್ ಆಯ್ತು. ಈಗ ಫುಲ್ ಆದ ಮೇಲೆ ಸೀಟು ಸಿಗ್ತದಾ ಇಲ್ವಾ? ನಿಮ್ಮಲ್ಲಿ ಪ್ರಶ್ನೆ. ಫುಲ್ ಆದ ಮೇಲೆ ಸೀಟ್ ಸಿಗ್ತದಾ ಇಲ್ವಾ? ಸಿಕ್ಕಲ್ಲ, ಸಿಗೋದಿಲ್ಲ ಸಿಗೋದಿಲ್ಲ. ಸಿಗುತ್ತೆ ಪ್ರಭುಜಿ, ದುಡ್ಡು ಕೊಟ್ರೆ ಸಿಕ್ಕುತ್ತೆ. ಹಾ ಅಲ್ಲ, ಎಂತ ಅಂದ್ರೆ ಫುಲ್ ಆದ ಮೇಲೆ, ಈಗ ನಾನು ಮೊನ್ನೆ ಒಬ್ರು ಬೆಂಗಳೂರಿನಿಂದ ಈಗ ವಿಷಯ ಫೋನ್ ಮಾಡುವಾಗ, ಇಲ್ಲಿದು ಒಂದು MLA ಡೆಲ್ಲಿಯಿಂದ ಆಕ್ಚುಲಿ ಗಾಡಿ ಅದು ಆಲ್ಮೋಸ್ಟ್ 8 ತಿಂಗಳು ಬರುವುದಿಲ್ಲ ಅಂತೆ, ಅವರಿಗೆ ಅಲ್ಲಿಂದ ತರಿಸಿದ್ರು. ಆಗ್ತದೆ, ಇದರ ಸ್ಪೆಷಲ್. ಅದೇ ರೀತಿ ಈಗ ಸತ್ತವನ ಕುಂಡಲಿ ಪ್ರಕಾರ ಎಲ್ಲ ಬೇಡದು ಮಾಡಿದ್ದಾನೆ, ನರಕಕ್ಕೆ ಹೋಗುವುದು ಸಿದ್ಧ. ಈಗ ಭಗವಂತನ ಹೂವನ್ನು ಹಾಕಿದ ಕೂಡಲೇ ಅಲ್ಲಿ ಟೋಟಲ್ ಭಗವಂತ ಚೇಂಜ್ ಮಾಡ್ತಾನೆ. ಚೇಂಜ್ ಮಾಡುದಂದ್ರೆ ಈಗ ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ. ಈಗ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಬರುವಂತದ್ದು ಮಂಗಳೂರಿನಲ್ಲಿ ಪುಟ್ಟರ ಚೌಕಿಗೆ ಬರುವಂತದ್ದು. ಈಗ ಸಡನ್ ಆಗಿ ಇನ್ಫಾರ್ಮೇಶನ್ ಸಿಗ್ತದೆ ಏರ್ಪೋರ್ಟ್ ಇಂದ ಬರುವಂತದ್ದು. ಇನ್ಫಾರ್ಮೇಶನ್ ಅಂತ ಅಂದ್ರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟಂತ, ಅಟ್ಯಾಕ್ ಮಾಡ್ಲಿಕ್ಕೆ ಇದ್ದಾರೆ, ಸ್ವಲ್ಪ ಪ್ರಾಬ್ಲಮ್. ಇಮ್ಮಿಡಿಯೇಟ್ ಅವರ ರೂಟ್ ಎಲ್ಲ ಚೇಂಜ್ ಮಾಡ್ತಾರೆ, ಬರ್ತಾರೆ ಅಲ್ಲಿಗೆ, ಆದ್ರೆ ಒಂದ ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲದೆ ಬೇರೆ ರೂಟ್ ಚೇಂಜ್ ಮಾಡ್ತಾರೆ. ಅದೇ ರೀತಿ ಭಗವಂತನ ಹೂವನ್ನು ಹಾಕುವುದರಿಂದ ಅವ ಮಾಡಿದ ಎಲ್ಲ ಕೆಟ್ಟದಕ್ಕೆ ಅವನಿಗೆ ಸರ್ಟೆನ್ ಪನಿಷ್ಮೆಂಟ್ ಇದ್ರೂ ಕೂಡ ಭಗವಂತ ಅಲ್ಲಿ ಚೇಂಜ್ ಮಾಡ್ತಾನೆ. ತುಂಬಾ ಪವರ್ಫುಲ್. ನಮಗೆ ಗೊತ್ತಾಗುದಿಲ್ಲ ನಾವೆಂತ ಎಂತ ಇದು ಹೂ ಅಂತ ಎಣಿಸ್ತೇವೆ. ಇಲ್ಲ ಸರ್, ಇದು ಟ್ರಾನ್ಸೆಂಡೆಂಟಲ್ ಹೂ. ಭಗವಂತನಿಗೆ ಹಾಕಿದ ಕಾರಣ ಅದು ಟ್ರಾನ್ಸೆಂಡೆಂಟಲ್ ಹೂ. ಈಗ ಎಂತಂದ್ರೆ ಇನ್ನು ಜನರೆಲ್ಲ ಕ್ಯೂ ಅಲ್ಲಿ ಬರಬೇಡಿ, ಭಗವಂತನ ಹೂ ಬೇಕಂತ ಹೇಳಿದ ನಾನು ವಿಷಯ. ಯಾವುದೇ ಭಗವಂತನಿಗೆ ಯೂಸ್ ಮಾಡಿದ ಯಾವ ಕೂಡ ಟ್ರಾನ್ಸೆಂಡೆಂಟಲ್, ಅದರಲ್ಲಿ ತುಂಬಾ ಪವರ್ ಉಂಟು. ಇಲ್ಲಿ ಯಾರಿಗೆ? ಈ 4 ಕುಮಾರರು ಎಂತ ಮಾಡಿದ್ರು? ಕಮಲಗಳಂತಿರುವ ಪಾದಗಳ ಬೆರಳುಗಳಿಂದ ತುಳಸಿ. ಈಗ ತುಳಸಿ ಹೇಗೆ ಅಂದ್ರೆ ಅವಳು ನೋಡ್ಲಿಕ್ಕೆ ಅಷ್ಟು ಚಂದ ಅಲ್ಲ ಬಾಕಿ ಹೂಗಿಂತ, ಆದ್ರೆ ತುಳಸಿಗೆ ಭಗವಂತ ಫಸ್ಟ್ ಮರ್ಯಾದೆ ಕೊಡ್ತಾನೆ, ಫಸ್ಟ್ ಪ್ರಿಫರೆನ್ಸ್. ಯಾಕೆಂದ್ರೆ ಅವಳ ಎಲ್ಲವನ್ನು ಸಮರ್ಪಣೆ ಮಾಡಿದ್ದಾನೆ. ಖಾಲಿ ಅವಳು ಮಾತ್ರ ಯಾರು? ಭಗವಂತ ಮಾತ್ರ ಅಲ್ಲ, ಭಗವಂತನ ಎಲ್ಲ ಅಸೋಸಿಯೇಟ್ಸ್ ಯಾರೇ ಇರಲಿ, ತುಳಸಿಗೆ ಫಸ್ಟ್ ಪ್ರಿಫರೆನ್ಸ್, ರೆಸ್ಪೆಕ್ಟ್. ಯಾಕೆಂದ್ರೆ ಎಲ್ಲವನ್ನು ಅರ್ಪಣೆ ಮಾಡಿದ್ದಾರೆ. ಹಾಗೆ ಅವಳ ಭಗವಂತನ ಬೆರಳುಗಳಿಂದ ತುಳಸಿದಳ ಪರಿಮಳವನ್ನು, ಗಾಳಿ. ಹೇಗೆಂದ್ರೆ ಸೌತ್ ಇಂಡಿಯಾ ಇಲ್ಲಿ ನಾವು ಶ್ರೀರಂಗಂ, ಪುಂಡರೀಕಾಕ್ಷ ಟೆಂಪಲ್ ಇಲ್ಲಿ ಹೋದ್ರೆ ಒಳಗೆ ಹೋಗುವಾಗ
ತುಳಸಿ ಹಾಕ್ತಾರೆ, ತುಳಸಿ ಸ್ಮೆಲ್ ಬರ್ತದೆ, ತುಂಬಾ ಒಳ್ಳೆ ಸ್ಮೆಲ್, ಅದು ತುಂಬಾ ಖುಷಿ ಆಗ್ತದೆ. ಹಾಗೆ ಎಂತಾಯ್ತು, ಗಾಳಿಯು ಆ ಮುನಿಗಳ ಮೂಗಿನ ಹೊಳ್ಳೆಗಳನ್ನು ಪ್ರವೇಶಿಸಿತು. ಇಮಿಡಿಯೇಟ್ ಎಂತಾಯ್ತು, ಅವರು ನಿರಾಕಾರ ಬ್ರಹ್ಮಜ್ಞಾನಕ್ಕೆ ಆಸಕ್ತರಾಗಿದ್ದರು, ಶಾರೀರಿಕವಾಗಿ ಮಾನಸಿಕವಾಗಿ ಒಂದು ಮಾರ್ಪನ್ನು ಅನುಭವಿಸ, ಅಂದ್ರೆ ಚೇಂಜಸ್ ಆಯ್ತು. ನಿರಾಕಾರ ಬ್ರಹ್ಮಜ್ಞಾನ ಅಂದ್ರೆ ಜ್ಞಾನಿ, ಬ್ರಹ್ಮಜ್ಯೋತಿ, ಈಗ ಇಮಿಡಿಯೇಟ್ ಚೇಂಜ್ ಆದಂತೆ, ಚೇಂಜ್ ಆಗ್ತದೆ. ಹಾಗಾಗಿ ನಾವು ಎಂತ ಮಾಡೋದಂದ್ರೆ, ಪ್ರಭುಪಾದ ಹೇಳಿದ್ದು, ಯು ಜಸ್ಟ್ ಡಿಸ್ಟ್ರಿಬ್ಯೂಟ್ ಪ್ರಸಾದಂ. ಪ್ರಸಾದಂ ತುಂಬಾ ಪವರ್ಫುಲ್, ತುಂಬಾ ಪವರ್ಫುಲ್. ಹಾಗಾಗಿ ನಾವು ಪ್ರಸಾದ ಕೊಡ್ಬೇಕು, ಪ್ರಸಾದದಿಂದ ಮೇಲೆ ಚೇಂಜಸ್ ಆಗ್ತದೆ, ತುಂಬಾ ಚೇಂಜಸ್ ಆಗ್ತದೆ. ತುಂಬಾ ಸಲ ನಮ್ಗೆ ಆಗಿದೆ, ಅನುಭವಕ್ಕೆ ಬಂದಿದೆ. ಈಗ ಭಾವಾರ್ಥ ನೋಡುವ. ಈ 4 ಕುಮಾರರು ನಿರಾಕಾರವಾದಿಗಳು ಅಥವಾ ಭಗವಂತನಲ್ಲಿ ಐಕ್ಯವಾಗುವ ತಕ್ಕ ಅದ್ವೈತ ತತ್ವ ಪ್ರತಿಪಾದಕರಾಗಿರಲೆಂದು ಈ ಶ್ಲೋಕದಲ್ಲಿ ವೇದ್ಯವಾಗುತ್ತದೆ. ಈ 4 ಕುಮಾರರು ಎಂತ ನಿರಾಕಾರವಾದಿಗಳು ಅಂದ್ರೆ ಭಗವಂತನಲ್ಲಿ ಐಕ್ಯವಾಗುವಂಥದ್ದು, ಸಾಯುಜ್ಯ ಮೋಕ್ಷ, ಈ ಶ್ಲೋಕ ಹೇಳ್ತದೆ. ಈಗ ಕಲಿಯುಗದಲ್ಲಿ ಅದು ಕೂಡ ಪ್ರಭುಪಾದಗಳು, ಎಸ್ಪೆಷಲಿ ಇನ್ ಭಾರತದಲ್ಲಿ ಯಾವುದೆಲ್ಲ ಆಧ್ಯಾತ್ಮಿಕ ಸಂಸ್ಥೆ ಉಂಟು ಅದು ಎಲ್ಲ ನಿರಾಕಾರವಾಗಿದೆ. ತುಂಬಾ ಡಾಮಿನೆನ್ಸ್ ಉಂಟು. ಡಾಮಿನೆನ್ಸ್ ಅಂದ್ರೆ ಇದು ಶಂಕರಾಚಾರ್ಯರ ಕೆಲಸ. ಶಂಕರಾಚಾರ್ಯ ಬರುವ ಮುಂಚೆ ಬುದ್ಧ ಬಂದದ್ದು. ಬುದ್ಧ ಬರುವ ಮುಂಚೆ ವೇದ ದೇಶದಲ್ಲಿ ಪ್ರಾಣಿ ಹತ್ಯೆ ಆಗ್ತಾ ಇತ್ತು. ಆ ಪ್ರಾಣಿ ಹತ್ಯೆಯನ್ನು ನಿಲ್ಲಿಸಲಿಕ್ಕೆ ಬುದ್ಧ ಬರುವಂತದ್ದು. ಬುದ್ಧ ನಿಂದಿಸಿ ವೇದವನ್ನು ಬದಿಗಿಡಿ ಅಂತ ಹೇಳುವಂಥದ್ದು, ಅಹಿಂಸಾ ಪರ್ವಧರ್ಮ ಅಂತ ಹೇಳುವಂಥದ್ದು. ಮತ್ತೆ ವೇದವನ್ನು ವಾಪಸ್ ಆಗಲಿಕ್ಕೆ ಶಂಕರಾಚಾರ್ಯ ಬರುವಂಥದ್ದು. ಆದ್ರೆ ಅವರ ಅದ್ವೈತ ಫಿಲಾಸಫಿ, ನಿರಾಕಾರ ತತ್ವ. ಹಾಗಾಗಿ ಇದು ಶಂಕರಾಚಾರ್ಯ ಫಿಲಾಸಫಿ ಬುಡಕ್ಕೆ ಎಲ್ಲ ಹೋಗಿದೆ. ತುಂಬಾ ಕಷ್ಟ ಇದರಿಂದ ಹೊರಗೆ ಬರುವಂಥದ್ದು, ತುಂಬಾ ಕಷ್ಟ. ಹಾಗೆ ಭಾರತದಲ್ಲಿ ಎಸ್ಪೆಷಲಿ ಈಗ ಯಾರಾದ್ರೂ ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಹೆಚ್ಚಿನವರು ಇದೆ. 99.9% ಪೀಪಲ್ ಆರ್ ನಿರಾಕಾರವಾದೀಸ್. ಹಾಗಾಗಿ ದೊಡ್ಡ ಎಂತಿರುವಂಥದ್ದು ಭಾರತದಲ್ಲಿ ದೊಡ್ಡ ಕೆಲಸ ಉಂಟು. ಪಾಶ್ಚಾತ್ಯ ದೇಶದವರಿಗೆ ಕೃಷ್ಣ ಒಮ್ಮೆ ಎಂತ ಆಗ್ತದೆ ಅಂದ್ರೆ, ಪ್ರಭುಪಾದ ಹೇಳುವಂಥದ್ದು, ಯು ಅಮೇರಿಕನ್ಸ್ ಆರ್ ಮ್ಯಾಡ್. ನೀವು ಅಮೇರಿಕನ್ಸ್ ಹುಚ್ಚರು, ಬಿಕಾಸ್ ಯು ಡೋಂಟ್ ನೋ ಕೃಷ್ಣ. ಆಗ ಶಿಷ್ಯ ಕೇಳಿದ್ರೆ ಯಾಕೆ ನಿಮ್ಗೆ ಕೃಷ್ಣ ಯಾರಂತ ಗೊತ್ತಿಲ್ಲ. ಬಟ್ ಇಂಡಿಯನ್ಸ್ ಆರ್ ಡಬಲಿ ಮ್ಯಾಡ್, ಪ್ರಭುಪಾದ ಹೇಳ್ತಾರೆ. ಆಗ ಅವ್ರು ಕೇಳಿದ್ರೆ ವೈ? ಯಾಕಂದ್ರೆ ಯು ಆರ್ ಥಿಂಕಿಂಗ್ ಎವ್ರಿ ಒನ್ ಈಸ್ ಕೃಷ್ಣ. ನಿರಾಕಾರವಾದ ಫಿಲಾಸಫಿ ಅಂದ್ರೆ ಹೀಗೆ. ಹಾಗಾಗಿ ಇಂಡಿಯಾದಲ್ಲಿ ತುಂಬಾ ಕೆಲಸ ಉಂಟು ನೋಡಿ. ಗೊತ್ತಿಲ್ಲದವನು ತರಬಹುದಂತೆ, ಗೊತ್ತಿಲ್ಲದವನು ಅವನನ್ನು ತರಬಹುದು. ಆದ್ರೆ ಯಾರು ತಲೆ ಹಾಳಾಗಿದೆ ಅವನನ್ನು ಸರಿಯಾದ ಫಿಲಾಸಫಿ ಕೊಡುವುದಂದ್ರೆ ದೊಡ್ಡ ಕಷ್ಟದ ಕೆಲಸ ಅದು. ಇದಕ್ಕೆ ನಾವು ತುಂಬಾ ಸರ್ಕಸ್ ಮಾಡ್ಬೇಕು, ತುಂಬಾ ಸರ್ಕಸ್. ಹಾಗೆ ಭಾರತದಲ್ಲಿ ಮ್ಯಾಕ್ಸಿಮಮ್ ಹೆಚ್ಚಿನದು ನಿರಾಕಾರವಾದ ತತ್ವ. ಹಾಗಾಗಿ ನಮ್ಗೆ ಕೂಡ ಅದರಿಂದ ಹೊರಗೆ ಬರ್ಲಿಕ್ಕೆ ಕೆಲವರೆಲ್ಲ ಕಷ್ಟ ಆಗ್ತದೆ ಬರ್ಲಿಕ್ಕೆ. ಅದು ಚಿಂತೆ ಮಾಡಬೇಡಿ, ನೀವು ಕಷ್ಟ ಆದ್ರೂ ಕೂಡ ಸರಿಯಾದ ಒಂದು ಸಂಪ್ರದಾಯಕ್ಕೆ, ಸರಿಯಾದ ಗುರು ಪರಂಪರೆಗೆ ಬಂದಿದ್ದೀರಿ. ಗ್ರಾಜುವಲಿ ಸರಿ ಆಗ್ತದೆ, ಗ್ರಾಜುವಲಿ. ಆದ್ರೆ ಕೆಲವರಿಗೆ ಬೇಗ ಆಗ್ತದೆ, ಕೆಲವರಿಗೆ ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ಸರಿ ಆಗ್ತದೆ. ಅವರು ಭಗವಂತನ ಲಕ್ಷಣ ಕಂಡ ಕೂಡಲೇ ಅವರ ಮನಸ್ಸುಗಳು ಮಾರ್ಪಾಡುಗೊಂಡವು. ನೋಡಿ, ಭಗವಂತನ ನೋಡ್ತಾ ಇದ್ದಾರೆ, ಇಮ್ಮಿಡಿಯೇಟ್ ಚೇಂಜ್ ಆಯ್ತು. ಭಗವಂತನಿಗೆ ರೂಪವಿಲ್ಲ, ಭಗವಂತ ನಿರಾಕಾರ, ಆ ತತ್ವದಲ್ಲಿ ಇದ್ದವರು 4 ಕುಮಾರರು. ಆದ್ರೆ ಈಗ ನೋಡಿ, ಭಗವಂತ ನೋಡ್ತಾ ಇದ್ದಾರೆ, ಅವ್ರ ಮನಸ್ಸು ಚೇಂಜ್ ಆಯ್ತು. ಬೇರೆ ಮಾತುಗಳು ಹೇಳುವುದಾದ್ರೆ, ಭಗವಂತನಲ್ಲಿ ಐಕ್ಯವಾಗಲು ಪ್ರಯತ್ನಿಸುವುದರಲ್ಲಿ
ದಿವ್ಯಾನಂದ ತಾಳುವ ನಿರಾಕಾರವಾದಿಯು ಭಗವಂತನ ಸುಂದರವಾದ ದಿವ್ಯ ಲಕ್ಷಣ ಕಂಡಾಗ ಸೋತು ಹೋಗುವ. ಹೇಗೆಂದ್ರೆ ಇದಕ್ಕೆ ಎಕ್ಸಾಂಪಲ್ ಹೇಳ್ತೇನೆ. ಇದು ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು. ಹೇಗೆಂದ್ರೆ ಚಪಲ ಸುಖವನ್ನು ಬ್ರಹ್ಮಾನಂದಕ್ಕೆ ಕಂಪೇರ್ ಮಾಡುವಂಥದ್ದು. ಚಪಲ ಸುಖ ಅಂದ್ರೆ ನಮ್ಮ ಭೌತಿಕ ಸುಖ, ಇಂದ್ರಿಯ ಸುಖ. ಜನರೆಲ್ಲ ಇಂದ್ರಿಯ ಸುಖದಿಂದ ಹುಚ್ಚರಾಗಿದ್ದಾರೆ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು, ಈ ಚಪಲ ಸುಖ ಬ್ರಹ್ಮಾನಂದ ಎದುರು ಚಪಲ ಸುಖ ಡ್ರಾಪ್ ಇದ್ದಾಗೆ, ಅಂದ್ರೆ ಬ್ರಹ್ಮಾನಂದ ಸಮುದ್ರ ಇದ್ದಾಗೆ. ಹೇಗೆಂದ್ರೆ ಕರೆಕ್ಟ್ ಎಕ್ಸಾಂಪಲ್ ಹೇಳುವುದಾದ್ರೆ, ಈ ಕಾಫ್ ಅಂದ್ರೆ ಕರು ಇದು ಹೂಪ್ ವಿಂಡ್ ಅಂದ್ರೆ ಅದರ ಪಾದದ ಇದು ಜಾಗ. ಈಗ ಸಪೋಸ್ ಕರು, ಈಗ ರೈನಿ ಸೀಸನ್, ಇಲ್ಲಿ ಮಳೆ ಬರ್ತಾ ಉಂಟು, ಅದು ನಡೆಯುವಾಗ ಅಲ್ಲಿ ಸ್ವಲ್ಪ ಎಂತಾಗ್ತದೆ, ಮಣ್ಣು ಒಳಗೆ ಹೋಗ್ತದೆ, ಮತ್ತೆ ಮಳೆ ನೀರಲ್ಲಿ ನಿಲ್ತದೆ. ಎಷ್ಟು ನೀರು ನಿಲ್ತದೆ? ಸ್ವಲ್ಪ. ಕರು ಇದು ಪಾದದ ಅಡಿಯಲ್ಲಿ ಎಷ್ಟು ನೀರು? ಸ್ವಲ್ಪ ನಿಲ್ತದೆ. ಹಾಗೆ ಈ ಚಪಲ ಸುಖ, ಕರುವಿದು ಪಾದದ ಕೆಳಗೆ ಎಷ್ಟು ನೀರು ಉಳಿತದೆ ಅದಂತೆ. ಈ ಬ್ರಹ್ಮಾನಂದ ಅಂದ್ರೆ ಈ ನಿರಾಕಾರವಾದಿಗಳು ಅನುಭವಿಸುವಂತ ಸುಖ, ಅದು ಸಮುದ್ರ ಇದ್ದಾಗೆ. ನೆಕ್ಸ್ಟ್ ಹೇಳುವಂಥದ್ದು ಕೃಷ್ಣಾನಂದ ಅಂದ್ರೆ ಭಕ್ತರು ಭಗವಾನ್ ಸಾಕ್ಷಾತ್ಕಾರ ಪಡೆಯುವ ಸುಖ. ಬ್ರಹ್ಮಾನಂದ ಮತ್ತೆ ಇದಕ್ಕೆ ಕಂಪೇರ್ ಮಾಡುವಾಗ ಕೃಷ್ಣಾನಂದಕ್ಕೆ, ಬ್ರಹ್ಮಾನಂದ ಹೇಗೆ ಅಂದ್ರೆ ಕರುವಿನ ಪಾದದ ಕೆಳಗೆ ನೀರು ಎಷ್ಟು ಉಳಿತದೆ ಅದಂತೆ. ಕೃಷ್ಣಾನಂದ ಸಮುದ್ರ ಇದ್ದಾಗ. ಈಗ ಭೌತಿಕ ಚಪಲ ಸುಖಕ್ಕಿಂತ ಬ್ರಹ್ಮಾನಂದ ಆಗ್ಬೋದು, ಆದ್ರೆ ಬ್ರಹ್ಮಾನಂದಕ್ಕಿಂತ ಕೃಷ್ಣಾನಂದ ಎಷ್ಟೋ ಆಗ್ಬೋದು. ಅದು ಇಲ್ಲಿ ಗೊತ್ತು ಆಗ್ತದೆ. ಹೇಗೆ ನಿರಾಕಾರವಾದಿ ತತ್ವದಿಂದ ಈ 4 ಕುಮಾರರು ಭಗವಂತನ ಸುಂದರ ದಿವ್ಯ ಲಕ್ಷಣ ನೋಡುವಾಗ ಸೋತು ಹೋದ್ರು. ಈಗ ಕೆಲವೊಮ್ಮೆ ಆಗ್ತದೆ, ನಾನು ಎಷ್ಟು ಪ್ರಸಾದ ತಿನ್ನಿಸ್ತಾ ಇದ್ದೇನೆ, ಆದ್ರೂ ಕೂಡ ಅವರು ನಿರಾಕಾರ ತತ್ವದಲ್ಲಿ ಇದ್ದಾರೆ. ಅಂದ್ರೆ ಲೈಫ್ ಲಾಂಗ್ ತಿನ್ನಿಸ್ಬೇಕಾದಿತ್ತು, ಯಾಕಂದ್ರೆ ಅವ್ರ ಕರ್ಮ ಅಷ್ಟುಂಟು. ಕೆಲವೊಮ್ಮೆ ಒಮ್ಮೆ ಪ್ರಸಾದದಿಂದ ಚೇಂಜ್ ಆಗ್ತಾನೆ, ಕೆಲವೊಮ್ಮೆ ನಾವು ತಿನ್ನಿಸ್ತಾ ಇರ್ಬೇಕು. ಅಪ್ಪನ ಕರ್ಮ ಬುಂಜಾಯ ಸಮನ ಕಹೋ ಹೇ ಲೋಚನ ದಾಸ. ನಮ್ದು ಕರ್ಮ ಅಷ್ಟು ಸ್ಟ್ರಾಂಗ್, ಏನ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಸೋತು ಹೋಗುವ ಭಗವಂತನ ಪಾದ ಕಮಲದ ಪರಿಮಳದ ತುಳಸಿಯ ಪರಿಮಳದೊಂದಿಗೆ ಬೆರೆತ ಗಾಳಿ ಒಯ್ದಾಗ ಅವರ ಮನಸ್ಸುಗಳು ವ್ಯತ್ಯಾಸಗೊಂಡವು. ನೋಡಿ, ಮೊನ್ನೆ ಒಬ್ಬರು ಪೊಲಿಟಿಷಿಯನ್, ಅವರಿಗೆ ಈಗ ಇಲ್ಲಿದು ಸರ್ಕಾರದಲ್ಲಿ ಅವರಿಗೆ ದೊಡ್ಡ ಪೋಸ್ಟ್ ಸಿಕ್ತು. ಹಾಗೆ ನಾನು ಮತ್ತೆ ಪ್ರೆಸಿಡೆಂಟ್ ಭಗವಂತನ ಪ್ರಭುಪಾದಿದು ಹೂವನ್ನು ಹೋಗಿ ಅವರಿಗೆ ಹಾಕಿದ್ರು. ಈಗ ಇನ್ನೊಮ್ಮೆ ಮೀಟ್ ಆಗ್ಲಿಕ್ಕೆ ಉಂಟು, ನಮ್ಮ ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ಉಂಟು. ಹಾಗೆ ಈ ರೀತಿ ಮತ್ತು ಪ್ರಸಾದ ಕೊಟ್ಟೆವು, ಹೂ ಹಾಕಿದ್ದೇವೆ. ಇದರಿಂದ ಎಂತಾಗ್ತದೆ? ಚೇಂಜ್ ಆಗ್ತದೆ. ಇವೊಂದು ಎಂತ ಹೇಳುವಂಥದ್ದು, ಎಲ್ಲರೂ ಬ್ಯಾಡ್ ಅಲ್ಲ, ಸ್ವಲ್ಪ ಆದ್ರೂ ಅವರಿಗೆ ಎಂತಾದ್ರು ಮಾಡುವಂತ ಇರ್ತದೆ. ಹಾಗಾಗಿ ಇದರಿಂದ ಚೇಂಜಸ್ ಆಗ್ತದೆ. ಇಲ್ಲಿ ಕೂಡ ಅದನ್ನ ಹೇಳುವಂಥದ್ದು ನೋಡಿ, ಮನಸ್ಸು ಎಂತಾಯ್ತು? ಆ ತುಳಸಿಯ ಪರಿಮಳದ ಬೆರೆತನ್ನು ಗಾಳಿ ಒಯ್ದಾಗ ಮನಸ್ಸುಗಳು ವ್ಯತ್ಯಾಸಗೊಂಡವು. ಚೇಂಜ್ ಆಗ್ತದೆ. ತುಂಬಾ ಪವರ್ಫುಲ್, ತುಂಬಾ ಪೊಟೆನ್ಶಿಯಲ್. ನಮ್ಗೆ ನಾವು ಎಂತ ಎಣಿಸುವಂಥದ್ದು ನಾರ್ಮಲ್ ಅಂತ ಎಣಿಸ್ತೇವೆ. ಇಲ್ಲ ಸರ್, ತುಂಬಾ ಪವರ್ಫುಲ್. ಭಗವಂತನಿಗೆ ಹಾಕಿದ ಹೂ ಉಂಟಲ್ಲ, ತುಂಬಾ ಪವರ್ಫುಲ್. ನಮ್ಗೆ ಅದರ ಪವರ್ ಗೊತ್ತಿಲ್ಲ ಅಷ್ಟೇ. ಎಲ್ಲಿ ಹೇಗೆ ನೋಡಿ, ಹೇಗೆ ಚೇಂಜ್ ಆಯ್ತು ನೋಡಿ. ನಿರಾಕಾರವಾದ ತತ್ವದಿಂದ ಅವರು ಹೇಗೆ ಭಗವಾನ್ ತತ್ವಕ್ಕೆ ಬಂದರು. ತುಳಸಿಯ ಪರಿಮಳದ ಬೆಳೆದನ್ನು ಗಾಳಿ ಒಯ್ದಾಗ ಅವರ ಮನಸ್ಸುಗಳು ವ್ಯತ್ಯಾಸಗೊಂಡವು. ಭಗವಂತನಲ್ಲಿ ಐಕ್ಯವಾಗುವುದಕ್ಕಿಂತ ಭಕ್ತರಾಗುವುದೇ ಬುದ್ಧಿವಂತಿಕೆ ಎಂದು ಅವರು ಯೋಚಿಸಿದರು. ನೋಡಿ, ಐಕ್ಯವಾಗುವುದಕ್ಕಿಂತ ಭಕ್ತರಾಗುವುದೇ ಬುದ್ಧಿವಂತಿಕೆ. ಜನರಿಗೆಲ್ಲರಿಗೂ ನಾವು ದೇವರಲ್ಲಿ ಒಂದಾಗಬೇಕು. ನಾನು ನಾರಾಯಣ, ನೀನು ನಾರಾಯಣ. ನಾವು ಸತ್ತ ಮೇಲೆ
ನದಿಯಿಂದ ಸಮುದ್ರಕ್ಕೆ ಸೇರುವಂಥದ್ದು ಒಂದಾಗುವಂಥದ್ದು, ಮತ್ತೆ ದೇವರಾಗುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. DOG ಡಾಗ್, GOD ಗಾಡ್, ಸ್ಪೆಲ್ಲಿಂಗ್ ಸೇಮ್. ಆದ್ರೆ ನಾಯಿಯೇ, ದೇವರು ದೇವರೇ. ದೇವರು ನಾಯಿ ಆಗ್ಲಿಕ್ಕೆ ಆಗುದಿಲ್ಲ, ನಾಯಿ ದೇವರಾಗ್ಲಿಕ್ಕೆ ಆಗುದಿಲ್ಲ. ಇದನ್ನು ತಿಳಿಬೇಕು. ಹಾಗೆ ಭಗವಂತನಲ್ಲಿ ಐಕ್ಯವಾದ ಭಕ್ತರಾಗುವುದೇ ಬುದ್ಧಿವಂತಿಕೆ ಎಂದು ಅವರು ಯೋಚಿಸಿದರು. ಭಗವಂತನ ಪಾದಕಮಲದ ಸೇವಕನಾಗುವುದು ಭಗವಂತನಲ್ಲಿ ಐಕ್ಯವಾದಕ್ಕಿಂತ ಮೇಲಾಗಿರುತ್ತದೆ ಅವರಿಗೆ. ಪಾದಕಮಲದ ಸೇವಕನಾಗುವಂಥದ್ದು. ಇದಕ್ಕೆ ಯಾವುದೊಂದು ಭಜನ್, ದಾಸರ ಭಜನ್. ಎಸ್, ತೊರೆದು ಜೀವಿಸಬಹುದೇ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ತಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜವನ್ನೇ ಬಿಡಬಹುದು, ರಾಯತ ಮುನಿದರೆ ರಾಜವನ್ನೇ ಬಿಡಬಹುದು. ಕಾಯ ಜಾಪಿತ ನಿನ್ನಡಿಯ ಬಿಡಲಾಗದು, 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 ಬಿಡಲಾಗದು. ಪಾದಕಮಲ, ಕಾಯಜಾಪಿತ ನಿನ್ನಡಿಯ ಬಿಡಲಾಗದು. ಭಗವಂತನ ಪಾದದಲ್ಲಿ ನಮಗೆ ಒಮ್ಮೆ ಅಟ್ರಾಕ್ಷನ್ ಆಗಿದ್ರೆ ನಮ್ಗೆ ಬಿಡ್ಲಿಕ್ಕೆ ಆಗುದಿಲ್ಲ. ನಮಗೆ ಈಗ ಅಟ್ರಾಕ್ಷನ್ ಆಗ್ಲಿಲ್ಲ, ಅಟ್ರಾಕ್ಷನ್ ಆಗ್ಬೇಕು, ಆಗ ನಮಗೆಲ್ಲವನ್ನು ಬಿಡ್ಬೋದಂತೆ. ತೊರೆದು ಜೀವಿಸಬಹುದೇ ಹರಿನ ಚರಣಗಳ. ತಾಯಿ ತಂದೆ ಬಿಟ್ಟು ತಪವ ಮಾಡಬಹುದು, ತಾಯಿ ತಂದೆಯನ್ನು ಬಿಡ್ಬೋದು, ನಮಗೀಗ ಬಿಡ್ಲಿಕ್ಕೆ ಆಗುದಿಲ್ಲ ತಾಯಿ ತಂದೆಯನ್ನು. ಆದ್ರೆ ಯಾಕೆ ನಮಗೆ ಪಾದದಲ್ಲಿ ಅಟ್ರಾಕ್ಷನ್ ಆಗಲಿಲ್ಲ. ದಾಯಾದಿ ಬಂಧುಗಳ, ಫ್ಯಾಮಿಲಿ, ಕುಟುಂಬ, ಅದನ್ನು ಕೂಡ ಬಿಡ್ಬೋದಂತೆ, ನಮ್ಗೆ ಬಿಡ್ಲಿಕ್ಕೆ ಆಗುದಿಲ್ಲ. ರಾಯದ ರಾಜ್ಯವನ್ನು ಬಿಡ್ಬೋದು, ರಾಜ್ಯವನ್ನು ಇಲ್ಲಿ ಬಿಡ್ಬೋದಾ, ಇಲ್ಲಿಯಾ ಬೇರೆ ಕಡೆ ಹೋಗುದಾ, ಪ್ರೀಚಿಂಗ್ ಹೋಗ್ತೇನೆ ನಾನು, ಹೋಗ್ಬೋದು ರಾಜ ಹೇಳಿದ್ರೆ. ಆದ್ರೆ ನಿನ್ನ ಕಾಯ ಜಾಪಿತ ನಿನ್ನ ಅಡಿಯ ಬಿಡಲಾಗದು, ನಿನ್ನ ಪಾದವನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಪಾದಕಮಲದ ಸೇವಕನಾಗುವುದು, ಇದ್ರಲ್ಲಿ ನಮ್ಗೆ ಅಟ್ರಾಕ್ಷನ್ ಬರಬೇಕು. ಇಟ್ ಈಸ್ ಅಲ್ಟಿಮೇಟ್ ಅಟ್ರಾಕ್ಷನ್. ಭಗವಂತನ ಪಾದಕಮಲದಲ್ಲಿ ಅಟ್ರಾಕ್ಷನ್ ಆಗುವುದು ಅಂದ್ರೆ ಸುಲಭದ ಕೆಲಸ ಅಲ್ಲ. ಅದು ಸೇವಕನಾಗುವಂತ, ಪಾದಕಮಲ ಅಂದ್ರೆ ಸೇವಕ. ಎಸ್, ಹೌ ಕ್ಯಾನ್ ಐ ಸರ್ವ್ ಯು. ಪಾದಕಮಲ, ಈಗ ಹನುಮಾನ್ ನೋಡಿ, ಎಸ್, ಯಾವಾಗ್ಲೂ ರಾಮನ ಪಾದಕಿಗೆ ಬೀಳ್ತಾನೆ. ಹೌ ಕ್ಯಾನ್ ಐ ಸರ್ವ್ ಯು. ಪಾದಕಮಲದಲ್ಲಿ ಅಟ್ರಾಕ್ಷನ್ ಆಗಬೇಕು ಭಗವಂತನ. ಶುದ್ಧ ಭಕ್ತರು ನೋಡಿ, ಯಾವಾಗ್ಲೂ ಭಗವಂತನ ಪಾದಕ್ಕೆ ಟೋಟಲ್ ಅವರ ಕಣ್ಣು ಆಚೆ ಆಗುದಿಲ್ಲ, ಡಿವಿಯೇಷನ್ ಆಗುದಿಲ್ಲ, ಅಲ್ಲಿ ಉಂಟು ಭಗವಂತನ ಪಾದದಲ್ಲಿ. ಕೇಳ್ತಾ ಇದ್ದಾರೆ ಸೇವೆ ಕೊಡು, ಸೇವೆ ಕೊಡು ಅಂತ. ನಮ್ಗೆ ಸೇವೆ ಕೊಟ್ಟು ಕೂಡ ಸೇವೆ ಬೇಡ. ಹಾಗೆ ಭಗವಂತನ ಪಾದಗಳಲ್ಲಿ ಸೇವಕನಾಗುವುದು ತುಂಬಾ ಶ್ರೇಷ್ಠ. ಸೇವಕನಾಗುವುದು ಭಗವಂತನಲ್ಲಿ ಐಕ್ಯವಾಗುವುದಕ್ಕಿಂತ ಮೇಲಾಗಿರುತ್ತದೆ. ಎಷ್ಟನೇ ಶ್ಲೋಕ? ಒಂದು ನಿಮಿಷ. ಎಷ್ಟನೇ ಶ್ಲೋಕ? ಶ್ಲೋಕ 44. ಹರಿ ಕೃಷ್ಣ. ತೇವೈ ಅಮುಷ್ಯ ವದನ ಅಸಿತ ಪದ್ಮಕೋಶಂ ಉದ್ವಿಕ್ಷ್ಯ ಸುಂದರತರ ಅದರ ಕುಂದ ಆಸಂ ಲಬ್ಧ ಆಶೀಷ ಪುನಃ ಅವೇಕ್ಷ್ಯ ತದಿಯಂ ಅಂಗ್ರಿ ದ್ವಂದ್ವಂ ನಕ ಅರುಣಮಣಿ ಶ್ರಯಣಂ ನಿದಜ್ಜು. ಅನುವಾದ:
ಅವರಿಗೆ ಭಗವಂತನ ಸುಂದರವಾದ ಮುಖವು ನೀಲಕಮಲದ ಕೋಶದಂತೆ ಕಾಣಿಸಿತು ಮತ್ತು ಭಗವಂತನ ಮುಗುಳ್ನಗೆ ಅರಳುತ್ತಿರುವ ಮಲ್ಲಿಗೆಯ ಹೂವಿನ ಹಾಗೆ ಕಾಣಿಸಿತು. ಭಗವಂತನ ಮುಖವನ್ನು ಕಂಡ ನಂತರ ಆ ಮುನಿಗಳು ಪೂರ್ಣ ತೃಪ್ತರಾದರು. ಪುನಃ ಅವನನ್ನು ನೋಡಲು ಬಯಸಿದಾಗ ಅವನ ಕಮಲದಂತ ಪಾದಗಳ ನಖಗಳನ್ನು ನೋಡಿದರು. ಅವು ಮಾಣಿಕ್ಯಗಳನ್ನು ಹೋಲುತ್ತಿದ್ದವು. ಈ ರೀತಿಯಲ್ಲಿ ಅವರು ಭಗವಂತನ ದಿವ್ಯ ಶರೀರವನ್ನು ಪುನಃ ಪುನಃ ವೀಕ್ಷಿಸಿದರು ಮತ್ತು ಕೊನೆಗೆ ಭಗವಂತನ ವ್ಯಕ್ತಿ ಲಕ್ಷಣದಲ್ಲಿ ಧ್ಯಾನಮಗ್ನರಾದರು ಅಂತ ಹೇಳ್ತಿದ್ದಾರೆ ಇಲ್ಲಿ. ಭಗವಂತನ ಸುಂದರವಾದ ಮುಖವು ನೀಲಕಮಲದ ಕೋಶದಿಂದ ಕಾಣಿಸಿದಂತೆ. ಬ್ಲೂ ಲೋಟಸ್ ಅಂದ್ರೆ ಆ ಬ್ಲೂ ಲೋಟಸ್ ಒಳಗಿರುವಂಥದ್ದು. ಮತ್ತೆ ಭಗವಂತನ ಸ್ಮೈಲ್ ಮುಗುಳ್ನಗೆ ಹೇಗೆ ಮಲ್ಲಿಗೆ, ಮಂಗಳೂರಲ್ಲಿ ಮಲ್ಲಿಗೆ. ಈಗ ನಿನ್ನೆ ನಾನು ತಂದಿದ್ದೇನೆ ಸಂಜೆ ಹೋಗಿ, ಇವತ್ತು ಭಗವಂತನಿಗೆ ಮಲ್ಲಿಗೆ ಆಗಿ ಹಾಗೆ ಮಲ್ಲಿಗೆಯ ಹಾಗೆ ಕಾಣಿಸಿದಂತೆ ಮುಗುಳ್ನಾಗಿ. ತುಂಬಾ ಚಂದ ಮಲ್ಲಿಗೆ. ಮತ್ತೆ ಭಗವಂತನ ಮುಖವನ್ನು ಕಂಡ ನಂತರ ಆ ಮುನಿಗಳು ಪೂರ್ಣ ನೋಡಿ, ಒಮ್ಮೆ ನೀವು ಭಗವಂತನ ಮುಖ ನೋಡಿದ್ರೆ ಫುಲ್ಲಿ ಸ್ಯಾಟಿಸ್ಫೈಡ್ ಅಂತೆ. ಈಗ ನಾವು ಲೋಕದ ರಾಂಗ್ ಬ್ಯೂಟಿ ಹಿಂದೆ ಅಡ್ಮೈರ್ ಆಗಿದ್ದೇವೆ. ಈ ರೀತಿ ಒಮ್ಮೆ ನೋಡಿ ನಾವು ಹೀಗೆ ಆಗ್ತೇವೆ. ಆಕ್ಚುಲಿ ಭಗವಂತನ ಹೀಗೆ ಆಗ್ತದಂತೆ, ಅದಕ್ಕಿಂತ ಇನ್ನೊಂದಿಲ್ಲ, ಹೈಯೆಸ್ಟ್ ಇಲ್ಲ. ಅದು ನಾವು ಅಂತ ಬ್ಯೂಟಿ ನೋಡ್ಲೇ ಇಲ್ಲ, ಅಂತ ಬ್ಯೂಟಿ ಅಂತೆ ಭಗವಂತನ. ಫುಲ್ಲಿ ಸ್ಯಾಟಿಸ್ಫೈಡ್, ಪೂರ್ಣ ತೃಪ್ತರು. ಭಗವಂತನ ಮುಖವನ್ನ ನೋಡಿದ ಮೇಲೆ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅವರಿಗೆ. ಪುನಃ ಅವನನ್ನು ನೋಡಲು ಬಯಸಿದಾಗ ಅವನ ಕಮಲದಂತ ಪಾದಗಳ ನಖಗಳನ್ನು ನೋಡಿದರು. ನೆಕ್ಸ್ಟ್ ಎಂತ ಮಾಡ್ತಾರೆ ಅವರು? ಭಗವಂತನ ನಖ ಅಂದ್ರೆ ನೇಲ್ಸ್, ಪಾದಗಳ ನಖ, ಅದನ್ನು ನೋಡ್ತಾರೆ. ಅವು ಮಾಣಿಕ್ಯಗಳನ್ನು ಹೋಳುದು, ಅಂದ್ರೆ ಮಾಣಿಕ್ಯದಾಗಿ ಕಾಣಿಸುದು. ನಮ್ದು ಹಾಗೆ ಅಲ್ಲ, ನಾವು ಎಂತ ಅದಕ್ಕೆ ಕೆಲವು ಡಿಸೈನ್ ಎಲ್ಲ ಮಾಡ್ತೇವೆ. ಎಷ್ಟು ಡಿಸೈನ್ ಮಾಡಿದ್ರು ಅಷ್ಟೇ, ನಮ್ದು ಮಾಣಿಕ್ಯ ಅಲ್ಲ. ಭಗವಂತನ ನಖ ಮಾಣಿಕ್ಯ. ಹೇಗೆ ನಮ್ದು ಬದ್ಧ ದೇಹ, ಭಗವಂತ ಸಚ್ಚಿದಾನಂದ ದೇಹ. ನಮ್ದು ಸಚ್ಚಿದಾನಂದ ಅಲ್ಲ. ನಮ್ದು ದೇಹ ಎಂತಂದ್ರೆ ಪ್ಯಾಕೆಟ್ ಆಫ್ ಸ್ಟೂಲ್, ಯೂರಿನ್, ಬ್ಲಡ್, ಬೋನ್, ಮಸಲ್. ನಮ್ದು ಇದು ದೇಹ. ಹಾಗಾಗಿ ನಮ್ದು ಮಾಣಿಕ್ಯದಾಗಿ ಕಾಣುದಿಲ್ಲ. ಅದು ನಾವು ಮಾಣಿಕ್ಯದಾಗಿ ಕಾಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಮ್ಮ ಎಂತ ಹೆಂಗಸರು ಜಾಸ್ತಿಯಾಗಿ ಬೇರೆ ಬೇರೆ ಇದೆಲ್ಲ ಮಾಡ್ತಾರೆ, ಎಂತದಕ್ಕೆ ಹಾಕುವಂಥದ್ದು, ನೀಲ್ ಪಾಲಿಶ್ ಎಲ್ಲ ಮಾಡ್ತಾರೆ ಮಾಣಿಕ್ಯದಾಗಿ ನೋಡ್ಲಿಕ್ಕೆ ಕಾಣ್ಬೇಕಂತ. ಮಾಣಿಕ್ಯ ಅಲ್ಲ ಸರ್, ನೀವು ಎಂತದೇ ಪಾಲಿಶ್ ಮಾಡಿ, ಅದು ಮಾಣಿಕ್ಯ ಅಲ್ಲ. ಭಗವಂತಂದು ಮಾಣಿಕ್ಯ. ಮಾಣಿಕ್ಯಗಳನ್ನು ಹೋಳುತ್ತಿದ್ದವಂತೆ ಅವನು ನಖ, ಪಾದಗಳ ನಖ, ನೇಲ್ಸ್. ಈ ರೀತಿಯಲ್ಲಿ ಅವರು ಭಗವಂತನ ದಿವ್ಯಚರನ್ನು ಪುನಃ ಪುನಃ ವೀಕ್ಷಿಸಿದರು. ವಾಪಸ್ ನೋಡ್ತಾ ಇದ್ದಾರೆ. ಮತ್ತು ಕೊನೆಗೆ ಭಗವಂತನ ವ್ಯಕ್ತಿ ಲಕ್ಷಣ ಧ್ಯಾನ ಮತ್ತೆ ಗೊತ್ತಾಯ್ತು ಅವ್ರಿಗೆ. ಎಸ್, ಭಗವಂತ ಇಸ್ ಅ ವ್ಯಕ್ತಿ, ಭಗವಂತ ಇಸ್ ಅ ಪುರುಷ, ಅವ ನಿರಾಕಾರ ಅಲ್ಲ. ಅದರಲ್ಲಿ ಅವರು ಧ್ಯಾನ ಮಗ್ನರಾದರು. ಎಸ್, ಹರೇ ಕೃಷ್ಣ. ಪ್ರಶ್ನೆಯಲ್ಲಿ ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿದ ಪ್ರಶ್ನೆ ಉಂಟಾ? ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಹರೇ ಕೃಷ್ಣ. ಯಾರ ಪ್ರಶ್ನೆ ಇಲ್ವಾ? ಎಸ್, ನಾಳೆ ದೊಡ್ಡ ಇದು ಸ್ವಲ್ಪ ನೋಡುವ. 1 2 3 4 5 ಪೇಜ್ ಉಂಟು. ಎಸ್, ಮುನಿರಾಜು ಎಂ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನಾವು ಭಗವಂತನಿಗೆ ಹೂವು ಬಳಸಿರ್ತೀವಲ್ಲ, ಅದು ಪೂಜೆ ನಂತರ ತೆಗಿತೀವಲ್ಲ ಪ್ರಭುಜಿ? ಯಾವ್ದು? ಅದನ್ನ ನಾವು ಭಗವಂತನ ಪೂಜೆಗೆ ಬಳಸಿರ್ತೀವಲ್ಲ ಪ್ರಭುಜಿ ಹೂವ, ಅದನ್ನ ನೆಕ್ಸ್ಟ್ ದಿನ ತೆಗಿತೀರಲ್ಲ ಹೂವ, ಅದರ ನಿರ್ವಹಣೆ ಹೇಳಿ ಪ್ರಭುಜಿ ಕರೆಕ್ಟ್ ಆಗಿ. ಅದು ಈಗ ಎತ್ಕೊಂಡೋಗಿ ಗಿಡದ ಮೇಲೆ ಹಾಕ್ತಾ ಇದೀವಿ ನಾವು, ಅದು ಸರಿನಾ? ಗಿಡಕ್ಕೆ ಹಾಕ್ಬೋದು. ಸರಿ ಅಲ್ಲ ಪ್ರಭುಜಿ? ಅದು ಗಿಡದ ಮೇಲೆ ಹಾಕೋದೇ ಸರಿ ಅಲ್ಲ ಪ್ರಭುಜಿ? ಹಾಕ್ಬೋದು.
ಹಾ ಓಕೆ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾವ್ದು ಪ್ರಶ್ನೆ? ಹರೇ ಕೃಷ್ಣ. ಯಾರು ಪ್ರಶ್ನೆ ಇಲ್ಲದ್ರೆ ನಾವು ಮುಕ್ತಾಯ ಮಾಡುವ. ವಂಶಕಲ್ಪತರು ವಿಶ್ಯ ಕೃಪಾ ಸಿಂಧು ಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ